ಯಾಕಂದ್ರೆ ನಾವು ಯಾವತ್ತು ನಾವೇನು ಮಾಡ್ತೀವಿ ಅಂತ ನಾವು ಮಾತಾಡ್ಕೊಳ್ಳೋದೇ ಇಲ್ಲ. ಹಿಂಗೆ ಮಾಡ್ತಿದ್ದೀನಿ, ಅವ್ನು ಯಾವತ್ತೂ ನನಗೂ ಹೇಳಿಲ್ಲ, ನಾನು ಹೇಳಿಲ್ಲ. ನಾವು ಆ ಥರ ಮಾತಾಡೋದಿಲ್ಲ. ಏನೇ ಇದ್ರೂ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಹೊರತು ಅದರ್ವೈಸ್ ನಥಿಂಗ್ ಎಲ್ಸ್. ಬಟ್ ಇದಾದ್ಮೇಲೆ ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ ವಿಷಯದಲ್ಲಿ. ಏನು ಮಾಡೋಕ್ಕಲ್ಲ, ದೇವರು ಆದಷ್ಟು ಬೇಗ ಅವನ್ನ ಕರ್ಕೊಂಬಿಟ್ಟಿದ್ದು ಎಲ್ಲರಿಗೂ ಒಂದು ನೋವಿನ ಸಮಾಚಾರ ಇರಲಿ. ಆದ್ರೂ ನಾವು ಇಲ್ಲ ಅಂತ ಅನ್ಕೊಳ್ಳೋದು ಬೇಡ, ಖಂಡಿತ ಇದ್ದಾನೆ. ಇನ್ನು ಮುಂದೆ ನಾವು ಯಾವತ್ತೂ ಅವನ್ನ ಈ ರೂಪದಲ್ಲಿ ನೆನ್ಸ್ಕೊಳ್ಳೋದು ಬೇಡ, ಅವನ್ನ ಸೆಲೆಬ್ರೇಟ್ ಮಾಡಬೇಕು. ಅದೇ ಹೇಳಿದ್ರು ನನಗೆ ರಾಜೇಶ್ ಭಟ್ ಅವರು ನೆನ್ನೆ ನನಗೆ ಹೇಳಿದ್ರು ಈ ಥರ ಒಂದು 5 ನಿಮಿಷ ಇರುತ್ತೆ, 5 ನಿಮಿಷ ಅಂದರು. ಸುಳ್ಳು ಹೇಳಿದ್ರು ನನಗೆ. ಈ ರೀತಿ ಇದೆ ಅಂತ ಗೊತ್ತಿದ್ರೆ ಸತ್ಯವಾಗ್ಲೂ ನಾ ಇವತ್ತು ಇದ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗ್ತಿದ್ದೆ.